ತೊಕ್ಕೋಟು ಭಟ್ನಗರ ಶ್ರೀ ಜೈ ವೀರಮಾರ್ತಿ ವ್ಯಾಯಾಮ ಶಾಲೆದ ಟ್ರಸ್ಟ್ ಅಧ್ಯಕ್ಷರು ಹಿರಿಯ ಮುಖ್ಯ ಶಿಕ್ಷಕರು 8 ವರ್ಷ ಪ್ರಾಯದ ವಿಠಲ್ ಶ್ರೀಯಾನ್ ಹೃದಯಘಾತಕ್ಕೆ ಒಳಗಾದ ಅಂಗಾರ ಕಾಂಡೆ ದೇವೇರ್ನ ಪಾದ ಸೇರಿದರು. ತೊಕ್ಕೋಟು ಭಟ್ನಗರ ಶ್ರೀ ಜೈ ವೀರಮಾರ್ತಿ ವ್ಯಾಯಾಮ ಶಾಲೆದ ಸ್ಥಾಪಕ ಸದಸ್ಯರು ಒರಿಯಾದ ತೊಕ್ಕೋಟುದ ನಾಡ ಪರ್ವ ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರುಕೊಡಿಗೆ ಉತ್ಸವದ ಸ್ಥಾಪಕರು ಒರಿಯಾದ ಸರಿಸುಮಾರು ಆದಿ ದಶಕದಲ ಹೆಚ್ಚಿಗೆ ಕಾಲ ವ್ಯಾಯಾಮ ಶಾಲೆದ ಬುಲೆಚಿಲ್ಗು ತನ್ನನೇ ಆಯ್ನ ಕೊಡುಗೆ ಕೊರ್ನ ವಿಠಲ್ ಶ್ರೀಯಾನ್ರು ಟ್ರಸ್ಟ್ ಅಧ್ಯಕ್ಷರಾದ ಉತ್ಸವ ಸಮಿತಿ ಅಧ್ಯಕ್ಷರಾದ ತೊಕ್ಕೋಟುದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರುಕೊಡಿಗೆ ಉತ್ಸವಗ್ ಹೊಸ ಆಯಾಮನ್ ಕೊರ್ನಾರು. ಈ ಸರ್ತಿದ ಉತ್ಸವಗಳ ತಯಾರಿ ಸಭೆಲೆ ನಡಪಾದ ಉತ್ಸವದ ಆಟನೆಗೆ ಮಾರ್ಗದರ್ಶನ ಕೊರ್ನಾರು. ಮಾತಾಡ್ತಿಲ್ಲ ಒಂದು ವಿಷಯಗಳ ನಮ್ಮ ಒಂದು ಮೊದಲ ಎಂಟು ಮತ್ತೆ ಐದಾಗ್ತಿ ಬೇಗ ಸಾಕಾರ ನಮ್ಮ ಹೆಚ್ಚು ಖರ್ಚು ಮಾಡ್ಬೋದು ಮಾತಾಡ್ತಿರೋದು ಲಕ್ಷ ಲೆಕ್ಕ ಖರ್ಚು ಮಾಡ್ಬೋದು ನಮಗೆ ಅವು ಜನಪ್ರಿಯತೆ ಇರಬಾರ್ದು. ಭವಿಷ್ಯಕ್ಕೆ ಇಂಪ್ರೂವ್ ಮಾಡೋದಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟಿಗೆ ಬಂತು ಸ್ವಲ್ಪ ಗೋಲ್ಪಾಡ ಆಡೋದು ಜನ ಜನಕ್ಕೂ ತೂಡು ನಮ್ಮ ಖರ್ಚು ಬಂದಿರೋ ಜನಕ್ಕೂ ತೂಡು ಅಂತ ಹೇಳ್ಬಾರ್ದು. ಈ ಮಾತೆಲ್ಲ ಜನಪ್ರಿಯಗೆ ಕ್ಲಿಯರಾಗಿ ಪ್ರೋತ್ಸಾಹ ಕೊಡಬೇಕು ಹೇಳಿದೆ ಎಲ್ಲ ನಮ್ಮದು ಹೆಚ್ಚು ಕಡೆ ಮೆಂಚಿನ ಆಂಡ ಆ ಸ್ಟೇಜ್ ಐದು ಆಗ್ತಿ ಇಂಥ ಮನದಲ್ಲಿ ಬರ್ತದೆ ನಮ್ಮನ್ನು ಮಿಂಚಂಚ ಬಂದು ಮಾಡಿಡ ಐದು ಕುಡಿತಾರೆ ಎಂತ ಆಗ್ಬಿಡ್ತದೆ ಸ್ಟೇಜಿನ ಬಂದಿರಡ ಇಡೀ ನಮ್ಮ ಬಂದಿರ ಎಂಟು ಪೂರ ಅವಳು ಬಹಿರಂಗ ಮನದಲ್ಲಿ ಬರ್ತದೆ ಮಾಡಿಡ ಐದು ನಮ್ಮ ಸರಿ ಮಾಡ್ಬೋದು ಮಗುವಾಗಲೂ ಅಂಜದು ಕೂಡ ನಿತ್ಯ ಸೌಲಭ್ಯ ಹಾಗಾಗಿ ಒಟ್ಟಿಗೆ ಮನದಲ್ಲಿ ಕೂಡ ಅಂದ್ಕೊಂಡು ಸ್ಟೇಜ್ ನೆತ್ತುಕೊಟ್ಟಿಲ್ಲ ಮೂರು ಮಾತ್ರ ನಮ್ಮ ನಮ್ಮ 23 ವರ್ಷದ ಬಸವಳಿಕೆಗೆ ಮಾತೆರಲಿಕ್ಕಲು ಮಾತಾ ಸಂಘ ಸಂಸ್ಥೆಗಳು ಊರ್ದಕ್ಕಳು ಹೊರಗುರ್ದಕ್ಕಳು ಮಾತೆಲ್ಲ ದುಮ್ಮೆ ಅಂಚನೆ ಪ್ರೋತ್ಸಾಹ ಕೊಡ್ತಾರೆ ಅಂಚನೆ ಅಲ್ಲ ನೀವು ಮಾತೆಲ್ಲ ಪ್ರೋತ್ಸಾಹ ಕೊಡೋದು ನಮ್ಮ ಹೊರಳುಡಿ ನಡಪರೆ ಹೊರಗಡೆ ಪ್ರೋಗ್ರಾಮ್ ಕೊಡೋದು ನಡಬಾರ್ದು ಕೊಡೋದು ಅಂತ ಹೇಳಿ ಮತ್ತು ಜೈ ವೀರಮಾರ್ತಿ ಅನುಷ್ಠಾನ ಬರಬಹುದು ತಿಳ್ಕೊಂಡು ಸರಳ ಸಜ್ಜನಿಕೆದ ಮಿತಭಾಷಿ ವಿಠಲ್ ಶ್ರೀಯಾನೆರು ಮಾತರಿಗ್ಲ ಆತ್ಮೀಯರಾದ ಚಿರಪರಿಚಿತರಾದ ಮಾಸ್ಟರ್ ಪಂಡದೆ ಗೌರವದ ಲೆಪ್ಪನ್ನು ಪಡೆದಿದ್ದರು. ಬೊಡೆದಿ ಶ್ರೀಮತಿ ರತ್ನಾವತಿ ರಡ್ಡು ಆಣು ಒಂಜಿ ಪೊಣ್ಣು ಇಂಚ ಮೂಜಿ ಜೋಕ್ಲು ಮೂಜಿ ಪುಳ್ಳಿಯಲ್ಲು ಅಪಾರ ಬಂಧು ಬಳಗನು ಅಗಲ್ದು ಪೋಯಿನ ವಿಠಲ್ ಶ್ರೀಯಾನ್ರೆನ ನಿಧನಗ ಸಭಾಪತಿಲು ಯುಟಿ ಖಾದರ್ ಸೇರ್ನಂಚ ಗಣ್ಯರು ಪ್ರಮುಖರು ಸಂತಾಪನ್ ಸೂಚಿಸಿದರು. ವ್ಯಾಯಾಮಶಾಲಾ ಹಿರಿಯ ಶಿಕ್ಷಕರು ಟ್ರಸ್ಟಿ ಸುಂದರ್ ಅಮೀನ್, ಉತ್ಸವ ಸಮಿತಿದ ಶೋಭಾಯಾತ್ರೆ ಮುಖ್ಯ ಸಂಚಾಲಕರು ಚಂದ್ರಹಾಸ್ ಉಳ್ಳಾಲ್, ದಿನಕರ್ ಉಳ್ಳಾಲ್, ಕಲಾವಿದೆ ಚಂದ್ರಹಾಸ್ ಉಳ್ಳಾಲ್, ಬಿಜೆಪಿ ಮಂಡಲ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್ ಇಂಚಿತಿ ಗಣ್ಯರು ಪ್ರಮುಖರು ಅಂತ್ಯ ದರ್ಶನ ಪಡೆದು ಸಂತಾಪ ಸೂಚಿಸಿದರು. ಶ್ರೀ ಜೈ ವೀರಮಾರ್ತಿ ವ್ಯಾಯಾಮ ಶಾಲೆದ ಉತ್ಸವ ಸಮಿತಿ ಮಾಜಿ ಅಧ್ಯಕ್ಷರು ಸುರೇಂದ್ರ ಮಂಚಿಲ, ಜಯಾನಂದ್ ಅಂಚನ್, ಪರಿಸರದ ಹಿರಿಯರು ಬಾಬು ಪಿಲಾರ್, ಪ್ರಮುಖರು ಸಾಜಿದ್ ಉಳ್ಳಾಲ್, ಸುನಿಲ್ ಇಂಚಿತಿ ಪ್ರಮುಖರು ವಿಠಲ್ ಶ್ರೀಯಾನ್ರೆನ ವ್ಯಕ್ತಿತ್ವನು ಬಣ್ಣಿಸಾದು ನುಡಿ ನಮನ ಸಂದಾಯರು. ಹಿರಿಯ ಮಾಸ್ಟರ್ అయిన ವಿಠಲ್ ಶ್ರೀಯಾನು ಬೇರೆ ದಾದನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅರ್ನ ಕಳ್ಕೊಂಡರು ಅಂಚಾದ ಅರೆಗೆ ಮಾತು ಎಂಗಳ ಶಾಲೆದಾಕಲು ಪೂರ ಇಟ್ಟದ್ದು ಅರೆಗೆ ಆತ್ಮಕ್ಕೆ ಶಾಂತಿ ತಿಕ್ಕಾಡು ಅಂಚನೆ ನಿಕ್ಕಲು ಮಾತೆಲ್ಲ ಆತ್ಮಕ್ಕೆ ಶಾಂತಿ ಕೊಡೋಡು ಬಂದು ಏನು ಅಂಚನೆ ಇನ್ನು ಯಾರನ್ನ ಶಾಲೆ ವ್ಯಾಯಾಮ ಶಾಲೆಗೆ ಬರ್ತದೆ ಪೂರ್ವ ಎಂಗಳ ಶಿಕ್ಷಕರಾಗಿರ್ತಾರೆ ಅಂಚನೆ ಯಾರು ಶಿಕ್ಷಕರೇ ಆಯ್ತು ಎಂಗಳ ಶಾಲೆದ ಟ್ರಸ್ಟದ ಅಧ್ಯಕ್ಷರಲ್ಲಾದಿರ್ತಾರೆ ಅಂಚನೆ ಎಂಕ್ಲೇನು ಮಾತಾರಲ್ಲ ಒಂದಪ್ಪ ಜೋಕುಲಾಗ ತೋಳು ಎಂಕ್ಲೇನು ಮಾತಾಡಲ್ಲ ಬುದ್ಧಿವಾದ ಬಂದು ಅವ್ರನ್ನ ಪೂರ ಎಲ್ಲೆರಡು ಮಲ್ಲ ಜೋಕುಲು ಮುಟ್ಟಲ್ಲ ಅವ್ರಿಗೆ ಮಾತಾರಲ್ಲ ಎಂಕಲ
ಎಡ್ಡೆ ಸಪೋರ್ಟ್ ಮಾಡ್ತಂದು ಮತ್ತು ಜೋಕ್ಲೆಗ್ಲ ಮಾತ್ರ ವಿದ್ಯಾಭ್ಯಾಸ ಮತ್ತು ಕೊಡ್ದು ಕೊರಳುಡು ಎಂಗ್ಲನ್ನು ತಗೊಂಡಿದ್ದಾರೆ ಅಂಚಾದಾರನ ಪೂರ ಸಭಾ ಸದಸ್ಯರು ಸೇರಿದು ಅದನ್ನ ಆತ್ಮಗೂ ಶಾಂತಿ ತಿಕ್ಕಡು ಬಂದು ಎಂಕಲ್ ಮಾತೆಲ್ಲ ಧನ್ಯವಾದ. ವೀರಮೂರ್ತಿ ಆಯಮಶಾಲೆ ಟ್ರಸ್ಟ್ ಸಪೋರ್ಟ್ ಪಟ್ನಾಗರ ಅದು ಸಾಧಾರಣ ಒಂಜಿ ನಮ್ಮ ತೆರಿಗೆ ನಂಚ ಒಂಜಿ 23 ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಗೆಲ್ಲ ಐತ ಪಿರೋಡು ತುಂಬುಂಚಾರು ಐತ ಜವಾಬ್ದಾರಿ ದತ್ತೊಂದು ಇನ್ನು ಈ ತೊಕ್ಕೊಟ್ಟು ಪರಿಸರಡು ಒಂಜಿ ಬಾರಿ ಮಲ ಕಾರ್ಯಕ್ರಮ ಯಶಸ್ವಿಯಾದ ಕಾರಣಲ ಆರಿವರ್ಯ ವಿಠಲ್ ಶ್ರೀನಾಥಲ್ಲಿ ವಿಠಲ್ ಶ್ರೀ ಮನ ಸಾಮಾನ್ಯ ವ್ಯಕ್ತಿ ಅತ್ತ ಆರೊಂಜಿ ಬಾರಿ ಮಲ್ಲ ತುಯ್ಯರ ಬಂದಾಗ ಬಾರಿ ಒಂಜಿ 8 ಜನ ಪೂರೈರೆಗಳ ಪರಿಚಯ ಇಕ್ಕೇರು ಅಂಚೆ ಪೂರ ಸಂಘಟನೆಗಳ ಒಟ್ಟಿಗೆ ಅದು ಆರು ಮನ್ಪುಂಜಿನ ಕೆಲಸ ಬಾರಿ ಅಡ್ಡೆ ಕೆಲಸ ಅಂಚನೆ ವೀರಮೂರ್ತಿ ಶಾಲದ ಅಭಿವೃದ್ಧಿಲ ಬಂದಾಗ ಕ್ರೀಡೋತ್ಸವ ಪ್ರತಿ ಒಂಜಿ ಕ್ರೀಡೆಗಳ ಪೋಷಕ ಓದಿರ್ತೀರು ಬಂಚ ತಂದೆ ನಮ್ಮ ಚೆಮ್ಮಗುಡ್ಡಡು ರುದ್ರಬೊಮ್ಮಿಲ ಅವಳ ಒಂಜಿ ಬಾರಿ ಅಡ್ಡೆ ಕೆಲಸ ಅದನ್ನ ಕೈ ಬಾರ್ದು ಆ ಕೈತಲ ಆ ಕೆಲಸಗಳನ್ನ ಬಾರಿ ಯಶಸ್ವಿ ಮಾಡ್ತದೆ ಇನ್ನು ಪೂರೈರೆಗಳ ಒಂಜಿ ಸೇವಾ ಪಿಲಕ ಇಲ್ಲ ಮಾಡ್ತಿರಾರು ಅಂಜನೆ ಇನ್ನೀಗಲೇ ದಾದ ಬಂದಾಗ ಬೇಜಾರು ದಾದ ಬಂದಾಗ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನನ್ನ ಖಾಲಿ ಪುಣ್ಯಗಳಿಗೆ 14 ದಿನಟ್ಟು ಆರು ಇಂಚ ಶಿಕ್ಷಕರು ಅವತ್ತಿನ ಟ್ರಸ್ಟದ ಅಧ್ಯಕ್ಷರ ಮಾಸ್ಟರ್ ಇಂಚ ಆಣು ಬಣ್ಣದ ಎಂಕ್ಲಿಗೆ ಸಮಿತಿಗೆ ಭಾರಿ ಬೇಜಾರು ಅಂಚ ಈ ಬೇಜಾರನ್ನು ನಮ್ಮ ಆ ದೇವರ ಎಂಕ್ಲಿಗೆ ತುಂಬ ಜನ ಶಕ್ತಿ ಕೊರದು ಅಂಚ ಅವ್ರನ್ನ ಆತ್ಮಗೂ ದೇವರು ಅವರಿಗೆ ಪೊರ್ಲೋಡು ದೇವರ ಸನ್ನಿಧಾನ ಸ್ಥಾನಗೂ ಸೇರಿದು ಅವ್ರನ್ನ ರಕ್ಷಾ ಮಾಡ್ಬೋದು ಅನ್ನಂಗಿಲ್ಲ ಪ್ರಾರ್ಥನೆ ನನಗೆ ಮಿತ್ತಿಗಳ ಆ ಆಪಣೆಲ್ಲ ಅಂಜಿದ ಕಾರ್ಯಕ್ರಮಕ್ಕೆ ಎಂಕ್ಲೆಗೆ ಒಂಜಿ ಹಿರಿಯರಾದಿರ್ತೀರು ನನ್ನ ಆ ಕೆಲಸವನ್ನು ಅವ್ರನ್ನ ಆತ್ಮಗೂ ಶಾಂತಿ ಮಾಡ್ಕೊಡಾಂಡ ಆ ಎಲ್ಲಂಜಿದ ಆಪಣೆ ಕೆಲಸವನ್ನೆಲ್ಲ ಎಂಕಲು ಅವ್ರಿಗೆ ಮಂತನ ಮಾತ್ರ ತೋಜ್ಪಾದಕೊರಡು ಅವ್ರಿಗೆ ಆತ್ಮಗೆ ಪೊರ್ಲೋಡು ಶಾಂತಿ ತಿಕ್ಕೊಂಡು ಬಂದು ಎನ್ನಾರಡ್ಡು ಪಾತ್ರ ನಮ್ಮ ಶಾಲೆದ ಹಿರಿಯರಾಯಿನ ನಮ್ಮ ವ್ಯಾಯಾಮ ಶಾಲೆದ ಸ್ಥಾಪಕ ಸದಸ್ಯರು ಅಂಚೆನೆ ಇತ್ತ ಹಾಲಿ ಟ್ರಸ್ಟ್ದ ಅಧ್ಯಕ್ಷರು ಅಂಚೆನೆ ತೊಕ್ಕೊಡು ಶ್ರೀಕೃಷ್ಣ ಜನ್ಮಾಷ್ಟಮಿ ನೇತ ಉತ್ಸವದ ಮುಂದಾಳ ಹೋಯ್ತೊಂದು ಆಯ್ತಲ್ಲ ಅಧ್ಯಕ್ಷರಾದಿತ್ತಿನ ನಮ್ಮ ಪೂರ ಹಿರಿಯರು ಅಂಚೆನೆ ಮಾರ್ಗದರ್ಶಕರಾಯನ ಅಂಚೆನೆ ರಾಜಕೀಯವಾದ ಅಂಚೆನೆ ಸಾಮಾಜಿಕವಾದ ಎಡ್ಡೆ ಸಂಘಟಕರಾದಿತ್ತಿನ ಶ್ರೀ ವಿಠಲ್ ಶ್ರೀಯಾನ್ ಅಕಾಲಿಕ ನಮ್ಮ ಎಂಕ್ಲೇನು ಪೂರ ಬಿಡ್ದು ದೇವರನ ಪದ ಸೇರಿದೇರು ಅರೆಗಳ ಅವ್ರನ್ನ ಆತ್ಮಗೂ ಶಾಂತಿ ದಿಕ್ಕಡು ಅಂಚೆನೆ ಅವ್ರನ್ನ ಮಾರ್ಗದರ್ಶನ ಕೊಡ್ತೇರು ಐಟು ಇತ್ತೇನು ನಮ್ಮ ಯುವ ಪೀಳಿಗೆ ಹೆಂಚಿನೊಂದು ಐನು ಅವೇ ಅವ್ರನ್ನ ಮಾರ್ಗದರ್ಶನ ಮುಂದುವರಿಸೊಂದು ಹೋಗೋದು ಅಂಚೆನೆ ಅವ್ರನ್ನ ಕುಟುಂಬಕ್ಕೆ ಅವ್ರನ್ನ ನೇತ ಅಗಲಿಕೆದ ದುಃಖವನ್ನು ಸಹಿಸಿನಂಚಿಂತ ಶಕ್ತಿನ ಭಗವಂತೆ ಹೊರಡು ಬಂದದ ದೇವರ ಪ್ರಾರ್ಥನೆ ಬಂದು ತೊಕ್ಕೊಟ್ಟಿನ ಇತಿಹಾಸ ಪ್ರಸಿದ್ಧವಾಗಿರುವಂಥ ಜೈ ವೀರಮಾರುತಿ ವ್ಯಾಯಾಮ ಶಾಲೆಯ ದೈಹಿಕ ಶಿಕ್ಷಕರಾಗಿರುವಂಥ ನಮ್ಮೆಲ್ಲರ ಆತ್ಮೀಯರು ಹಿರಿಯರು ಮಾರ್ಗದರ್ಶಕರು ಆಗಿರುವಂಥ ವಿಠಲ್ ಶ್ರೀಯನ್ ಇವರನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ನಾವು ಬಹಳ ಒಂದು ನೋವನ್ನು ಅನುಭವಿಸಿದ್ದೇವೆ. ಯಾಕೆಂದರೆ ಇಡೀ ತೊಕ್ಕೊಟ್ಟು ಉಳ್ಳಾಲ ಪರಿಸರದ ಹಿರಿಯರಾಗಿ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸಿದಂಥ ವ್ಯಕ್ತಿ ವಿಠಲ್ ಶ್ರೀ ಅವರು. ಜೈ ವೀರಮಾರುತಿ ವ್ಯಾಯಾಮ ಶಾಲೆಯ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲದೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಯುವಕರು ಬೆಳೆಯಲು ಒಂದು ಕಾರಣಕರ್ತರು ಆಗಿರುವಂಥ ವಿಠಲ್ ಶ್ರೀ ಅವರು ಇವತ್ತು ಅವರೊಂದು ಮರಣ ಆದ ಕಾರಣ ಬಹಳ ದುಃಖವಾಗಿದೆ. ನಿಜವಾಗಿಯೂ ಇವರನ್ನು ಕಳ್ಕೊಂಡು ನಾವೆಲ್ಲರೂ ದುಃಖತೃಪ್ತರಾಗಿದ್ದೇವೆ. ಹಾಗಾಗಿ ಇವತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿ ಬಂಧುಗಳು ಹಾಗೆಯೇ ಎಲ್ಲ ವರ್ಗದ ಜನರು ಕೂಡ ಇವತ್ತು ಸೇರಿದ್ದಾರೆ. ಇವತ್ತು ಅವರ ಕೊಡುಗೆ ಏನಂದರೆ ರಾಜಕೀಯವಾಗಿಯೂ ಕೂಡ ಅವರ ಕೊಡುಗೆ ಇದೆ. ಹಾಗೆಯೇ ಎಲ್ಲ ಸಂಘ ಸಂಸ್ಥೆಯಲ್ಲಿ ಕೂಡ ಬೆರೆದು ಆ ಯುವಕರನ್ನು ಪೋಷಿಸುವಂಥ ಕೆಲಸವನ್ನು ಮಾಡಿದಂಥ ವ್ಯಕ್ತಿ ವಿಠಲ್ ಶ್ರೀಯರವರು. ಈಗಾಗಲೇ ಅವರನ್ನು ನಾವು ಕಳ್ಕೊಂಡು ಇವತ್ತು ಬಹಳ ದುಃಖದಲ್ಲಿದ್ದೇವೆ.
ಶ್ರೀಮತಿ ವಿಠಲ್ ಸಿಯಾನ್ರವರು ನಿಧನ ವಾರ್ತೆ ಕೇಳಿ ತುಂಬ ದುಃಖಕರವಾಯಿತು. ಕಾರಣ ಅವರು ಜೇವಿರ ಮಾರುತಿ ವ್ಯಾಯಾಮ ಶಾಲೆಯಿಂದ ನಾನು ಅಲ್ಲಿ ಆಡ್ತಾ ಇದ್ದ ಸಂದರ್ಭದಲ್ಲಿ ಕೂಡ ನಮಗೆ ಬಂದು ತರಬೇತಿಯನ್ನು ನೀಡುತ್ತಾ ಇದ್ದರು. ಬಹಳ ಶಾಂತಿ ಸ್ವಭಾವ, ಸರಳ ವ್ಯಕ್ತಿತ್ವ, ಮೃದು ಸ್ವಭಾವದ ವಿಠಲ್ ಸಿಯಾನ್ರವರು ಬಾಲ್ಯದಿಂದಲೇ ಹೋರಾಟಗಾರರಾಗಿದ್ದರು. ಸಮಾಜ ಸೇವೆ, ಮಾನವೀಯ ಸೇವೆ, ಹೀಗೆ ಹಲವಾರು ಸಂಘ ಸಂಸ್ಥೆಗಳನ್ನೇ ಒಡನಾಡಿಯನ್ನು ಇಟ್ಟುಕೊಂಡು ಉತ್ತಮ ಸೇವೆಯನ್ನು ಮಾಡ್ತಾ ಬಂದಿದ್ದರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹಾರೈಸ್ತಾ ಇದ್ದೇನೆ. ಅವರ ಕುಟುಂಬಕ್ಕೂ ತಾಳ್ಮೆಯನ್ನು ದೇವರು ಕರುಣಿಸಲಿ ಎಂದು ಹೇಳ್ತಾರೆ. ವಿಠಲ್ ಸಿಯಾನ್ರವರು ನಿಧನ ಆಗಿರೋ ಬಗ್ಗೆ ನಮಗೆ ತುಂಬ ಬೇಸರವಿದೆ. ಅವರು ಈ ಸಮಾಜಕ್ಕಾಗಿ, ಕಾರ್ಮಿಕ ವರ್ಗಕ್ಕಾಗಿ, ಹಾಗೆಯೇ ಒಂದು ವ್ಯಾಯಾಮ ಶಾಲೆಯನ್ನು ಕಟ್ಟಿಸಿಕೊಂಡು ಅದರಲ್ಲಿ ಯುವಜನರ ಆರೋಗ್ಯ ದೃಢೀಕರಣಕ್ಕಾಗಿ ಹಲವಾರು ಸೇವೆ ಸಲ್ಲಿಸಿದ ವ್ಯಕ್ತಿ. ಬಾಲ್ಯದಲ್ಲಿ ವ್ಯಾಯಾಮ ಶಾಲೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅಲ್ಲಿಂದಲೇ ಅವರು ವ್ಯಾಯಾಮಗಳನ್ನು ಕಲಿತ ನಂತರ ಅಲ್ಲೇ ಅದರ ಮಾಸ್ಟರಾಗಿ, ಶಿಕ್ಷಕರಾಗಿ ಅವರು ಸೇವೆಯನ್ನು ಸಲ್ಲಿಸಿರುವಂಥದ್ದು. ಕೊನೆಯ ತನಕ ನಾನು ಮೊನ್ನೆ ಕೂಡ ಅವರ ಆರೋಗ್ಯ ಸರಿ ಇಲ್ಲದಿದ್ದರೂ ಅವರು ನಡ್ಕೊಂಡು ಶಾಲೆಗೆ ಗುರುವಾರ ದಿವಸ ಹೋಗುವಂಥದ್ದನ್ನು ನೋಡಿದ್ದೇವೆ. ನಾನು ಕೇಳುವುದರಲ್ಲಿದ್ದೆ, ಯಾಕೆ ಮಾಸ್ಟರ್ ಹುಷಾರಿಲ್ಲದಿದ್ದರೂ ನೀವು ಹೋಗ್ತಾ ಇದ್ದೀರಲ್ಲ ಅಂತ. ಆದರೆ ಅವರ ಚೈತನ್ಯ ಕಡಿಮೆ ಆಗಲಿಲ್ಲ. ಮತ್ತು ನಾನು ಕೇಳುವುದು ತಪ್ಪಂತೇಳಿ ಸುಮ್ಮನಿದ್ದೆ. ಅಂತೂ ಮೊನ್ನೆ ತನಕ ಅವರು ಹತ್ತಿರದಲ್ಲಿರುವ ಅವರ ವೀರಾಂಜನೇಯ ವ್ಯಾಯಾಮ ಶಾಲೆಗೆ ಹೋಗ್ತಾ ಇದ್ದರು. ಅಲ್ಲಿ ಬಾಲಕರಿಗೆ, ಯುವಕರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದರು. ಇಲ್ಲಿ ಈಗ ಹಲವಾರು ವರ್ಷದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮ ಅವರ ಮುತುವರ್ಜಿಯಾಗಿಯೇ ಅಲ್ಲಿ ಟ್ರಸ್ಟಿನಲ್ಲಿರುವಂಥ ಹಲವಾರು ಮೇಷ್ಟ್ರುಗಳು, ಶಿಕ್ಷಕರ ಮುತುವರ್ಜಿಯಿಂದ ನಡೆಯುತ್ತಿರುವಂಥದ್ದು. ಈಗ ಟ್ರಸ್ಟಿನ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿರುವಂಥ ಕೊನೆಯ ಗಳಿಗೆಯಲ್ಲಿ ಅವರಿಗೆ ಈ ರೀತಿ ಆಗಿರುವಂಥದ್ದು ನಮಗೆ ತುಂಬ ಆಘಾತವಾಗಿದೆ. ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದಲ್ಲಿ ಇದ್ದುಕೊಂಡು ಪಕ್ಷವನ್ನು ಕಟ್ಟುವ ಕೆಲಸ, ಹಾಗೆ ಅದರಲ್ಲಿ ಈ ಏರಿಯಾದಲ್ಲಿ ಉಳ್ಳಾಲ ಮಂಡಲ ಪಂಚಾಯತಿನ ಸದಸ್ಯರಾಗಿ ಈ ಕ್ಷೇತ್ರಕ್ಕೆ ಬೇಕಾದ ಹಲವಾರು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿ ಜನಮೆಚ್ಚುಗೆ ಪಡೆದಿರುವಂಥ ವಿಠಲ್ ಸಿಯಾನ್ರವರನ್ನು ಕಳೆದುಕೊಂಡಿರುವುದು ನಮಗೆಲ್ಲ ದುಃಖ ತಂದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಅವರ ಅಂತಿಮ ದರ್ಶನಕ್ಕೆ ಬಂದಿರುವ ಎಲ್ಲರೂ ಅವರ ದುಃಖದಲ್ಲಿ ಪಾಲ್ಗೊಳ್ಳುವವರು ಅವರ ಕುಟುಂಬದ ಸದಸ್ಯರೊಂದಿಗೆ ಸಹಭಾಗ ತೋರಿಸ್ತಾರೆ ಅಂತ ಹೇಳ್ಕೊಂಡು ಬಿಜೆಪಿ ರಾಜ್ಯಾಧ್ಯಕ್ಷರು ಸಂಸದರು ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷರು ಸುದರ್ಶನ್ ಮೂಡಬಿದ್ರೆ, ಬಿಜೆಪಿ ಮಂಡಲ ಅಧ್ಯಕ್ಷರು ಚಂದ್ರಹಾಸ್ ಪಂಡಿತ್ ಹೌಸ್, ಜಿಲ್ಲಾ ಉಪಾಧ್ಯಕ್ಷರು ಸಂತೋಷ್ ಕುಮಾರ್ ಬೋಳಿಯಾರ್ ಭೇಟಿ ಕೊಟ್ಟು ಸಂತಾಪ ಸೂಚಿಸಿದರು.